ಸರ್ 15 ನಂತರ ಲಾಕ್ಡೌನ್ ಅಂತ ಹೇಳಿ ಆ ಥರ ಸದ್ಯಕ್ಕೆ ನಾನು ನಿಮಗೆ ಹೇಳಿದ ಪ್ರಕಾರ ಆ ಥರ ಪರಿಸ್ಥಿತಿ ಇನ್ನೂ ಕೂಡ ಬಂದಿಲ್ಲ. ಓಕೆ, ಲಾಕ್ಡೌನ್ ಅದು ಮೇ ಬಿ ಐ ಥಿಂಕ್ ಸಿಚುವೇಶನ್ಗಳನ್ನು ಅನಲೈಸಿಸ್ ಮಾಡಿ ಜಿಲ್ಲಾಡಳಿತದ ಮುಂದೆ ಅಂತೂ ಆ ಪ್ರಸ್ತಾವನೆ ಇಲ್ಲ. ಮೇ ಬಿ ರಾಜ್ಯ ಸರ್ಕಾರ ಏನು ನಿರ್ಣಯ ಮಾಡುತ್ತೋ ಅದ್ರ ಬಗ್ಗೆ ನಾವು ನೋಡ್ಕೊಂಡ್ರಿ. ಸರಿ, ಕೊರೋನಾ ಕೇಸಸ್ ಜಾಸ್ತಿ ಇದೆಯಲ್ಲ, ಅದು ಬಿಟ್ಟು ಬೇರೆ ಕಡೆ ಈಗ ದೇವಸ್ಥಾನ ಅಥವಾ ಜಾತ್ರೆಗಳು ಏನಾದರೂ ಇದ್ದರೆ ಆ ಕಡೆ ಅವರಿಗೆ ಯಾಕೆ ಮುಕ್ತವಾಗಿ ಅವಕಾಶ ಕೊಡ್ತಾರೆ? ಅದು ಯಾಕೆಂದ್ರೆ ಜನಸಂಚಾರ ಮಾಡೋದು ಈಗ ಹಾಗೆ ನೋಡಿದ್ರೆ ಕಾಸರಗೋಡು ಇದ್ರೊಳಗಡೆ ಎಲ್ಲ ಇದೇ ರೀತಿ ಬರುತ್ತೆ. ಪಾಸಿಟಿವಿಟಿ ರೇಟ್ ಅನ್ನೋದು ಈಗ ಮೇ ಬಿ ನಾನು ಎಸಿಂಪ್ಟಮೆಟಿಕ್ ಇರ್ಬೋದು, ಬಟ್ ಸ್ಟಿಲ್ ಐ ಕ್ಯಾನ್ ಹಾರ್ಬರ್ ಇನ್ಫೆಕ್ಷನ್. ನಾನು ವ್ಯಾಕ್ಸಿನೇಷನ್ ತಗೊಂಡಿದ್ದೀನಿ, ನನಗೆ ಸಿಂಟಮ್ಸ್ಗಳಿಲ್ಲ, ಆದರೂ ಕೂಡ ನಾನು ಕೊರೋನಾ ಕ್ಯಾರಿಯರ್ ಆಗಿರುವಂಥ ಚಾನ್ಸ್ಗಳಿದೆ. ಹಾಗಾಗಿ ಆ ವಿಷಯದೊಳಗಡೆ ನಾವು ನಮ್ಮ ಸಂಪೂರ್ಣ ಜಿಲ್ಲೆನ ಇದು ಮಾಡೋ ತನಕ ಕೂಡ ಈವನ್ ಪಾಕೆಟ್ಸ್ ಒಳಗಡೆ ಯಾರೋ ಒಬ್ರು ಕಷ್ಟದಲ್ಲಿ ಇರಬೇಕಾದಾಗ ಇನ್ನೊಂದ್ ಕಡೆ ಇದ್ರೊಳಗಡೆ ಮಾಡ್ತಾ ಇರೋದು ಐ ಡೋಂಟ್ ಥಿಂಕ್ ಇಟ್ಸ್ ವ್ಯಾಲಿಡ್. ಮೇ ಬಿ ಅದನ್ನ ನಾವು ಅವಾಗ ಫಾಲೋ ಅಪ್ ಮಾಡೋದು ಕೂಡ ನಮ್ಗೆ ಕಷ್ಟ ಆಗುತ್ತೆ. ಹಾಗಾಗಿ ಸದ್ಯದ ಮಟ್ಟಿಗೆ ಆ ಪ್ರಸ್ತಾವನೆಗಳು ಈ ಸ್ವಲ್ಪ ಕಡೆಗಳಲ್ಲಿ ಪ್ರೈವೇಟ್ ಅವರೇ ಹೇಳ್ತಾ ಇದ್ರು, ಸರ್ ಇದೆಲ್ಲ ಕೋವಿಡ್ ಇಂದ ರಿಕವರ್ ಆಗಿದ್ದಾರೆ, ಇವ್ರದ್ದು ಡೆತ್ ಅಲ್ಲ ಅನ್ನೋ ಟೈಪ್ ಒಳಗಡೆ ಬಂದ್ರು ಕೂಡ ನಥಿಂಗ್. ನಾವು ಆ ಕೋವಿಡ್ ಒಂದ್ ವೇಳೆ ಕೋವಿಡ್ ಇನ್ಫೆಕ್ಟೆಡ್ ಆಗಿ ಕಾಂಪ್ಲಿಕೇಶನ್ಸ್ ಆಗಿ ಈವನ್ ನೆಗೆಟಿವ್ ಆಗಿದ್ದಾರೆ ಅನ್ನುವಂಥ ಒಂದು ಇದ್ರೊಳಗಡೆ ಬಂದ್ರು ಕೂಡ ಆ ಕಾಂಪ್ಲಿಕೇಶನ್ಸ್ ಇಂದ ಡೆತ್ ಆಗಿದ್ರೆ ಅದನ್ನ ಕೋವಿಡ್ ಅಂತಾನೆ ಮಾಡಿ ಅನ್ನುವಂಥ ಒಂದು ಡೈರೆಕ್ಷನ್ಸ್ ಅನ್ನು ಹೇಳಿದ್ವಿ. ಜೊತೆಗೆ ನಾನು ನಿಮ್ಗೆ ಹೇಳಿದಾಗೆ ಇಲ್ಲಿ 2 ರೀತಿ ಇರುತ್ತೆ. ಒಂದು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್, ಅದು ಏನು ಸಾಸ್ ಅಂತ ಹೇಳಿ ಇರುತ್ತೆ. ಆ ಪೋರ್ಟಲ್ ಒಳಗಡೆ ಯಾವ್ದಾದ್ರು ಬೇರೆ ಜಿಲ್ಲೆಯ ಪೇಷಂಟ್ಸ್ಗಳು ಇಲ್ಲಿ ಬಂದು ಟೆಸ್ಟ್ ಮಾಡಿಸಿ ಅವರ ಡೆತ್ ಆದ್ರೂ ಕೂಡ ನಮ್ಮ ಜಿಲ್ಲೆಯ ಅಕೌಂಟ್ಗೆ ಆ ತರದ್ದು 22-25% ಇರ್ಬೋದು. ಸ್ಟಾರ್ಟಿಂಗ್ ಒಳಗಡೆ ಫಸ್ಟ್ ಫೇಸ್ ಅಲ್ಲಿ, ಸೆಕೆಂಡ್ ಫೇಸ್ ಅಲ್ಲಿ ಹೊರಗಡೆಯ ಜಿಲ್ಲೆಯ ಡೆತ್ಗಳು ಕೂಡ ನಮ್ಮ ಇದರೊಳಗಡೆ ನಿಯರ್ಲಿ ಒಂದು 300 ಡೆತ್ಗಳು ಹೊರ ಜಿಲ್ಲೆಯ ಡೆತ್ಗಳು ನಮ್ಮ ಅಕೌಂಟಿಗೆ ಸೆಕೆಂಡ್ ವೇವ್ ಅಲ್ಲಿ ಬಂದಿದೆ. ಈಗಲೂ ಕೂಡ ಹೊಸ ಒಂದು ಇದ್ರ ಪ್ರಕಾರ ಎಲ್ಲಿ ಸೆಗ್ರಿಗೇಟ್ ಮಾಡ್ತೀವಿ ಅಂದ್ರೆ ಎಲ್ಲಿ ಟೆಸ್ಟ್ ಮಾಡಿ ಅಲ್ಲಿ ಇದ್ರೊಳಗಡೆ ಕೊಟ್ಟಿರ್ತೀವಿ ಆ ಡೆತ್ ಆಯಾ ಜಿಲ್ಲೆಯ ಅಕೌಂಟಿಗೆ. ಹಾಗಂತ ಅದೇನು ದೊಡ್ಡ ಈ ಒಂದು 2ನೇ ತಡವಾದಂತಹ ಅಲೆಗಳಲ್ಲಿ ಅಂತ ಜಾಸ್ತಿ ನಂಬರ್ ಇಲ್ಲ. 20-25% ಬೇರೆ ಜಿಲ್ಲೆಯ ಡೆತ್ಗಳು ಕೂಡ ನಮ್ಮ ಅಕೌಂಟಿಗೆ ಸೇರುವಂಥದ್ದು. ಅದರ್ವೈಸ್ ನಮ್ಮಲ್ಲಿ ನಮ್ಮ ಜಿಲ್ಲೆಯೊಳಗಡೆ ಪ್ರತಿಯೊಬ್ಬರು ಕೂಡ ಹಾಸ್ಪಿಟಲ್ಸ್ಗಳ ಅಪ್ರೋಚ್ ಅನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲೂ ಕೂಡ ಬೆಡ್ ಸಿಕ್ಕಿಲ್ಲ, ವೆಂಟಿಲೇಟರ್ ಸಿಕ್ಕಿಲ್ಲ, ICU ಸಿಕ್ಕಿಲ್ಲ, ಆಂಬ್ಯುಲೆನ್ಸ್ ಸಿಕ್ಕಿಲ್ಲ, ಅಲ್ಲಿ ಹೋದಾಗ ಡಾಕ್ಟರ್ಗಳು ಸಿಕ್ಕಿಲ್ಲ ಅನ್ನುವಂತ ಪ್ರಶ್ನೆಯಲ್ಲಿ ಡೆತ್ ಆಗಿರುವಂತ ಇದ್ರೊಳಗಡೆ ಇಲ್ಲ. ಟೆಸ್ಟಿಂಗ್ ಫೆಸಿಲಿಟಿ ಕೇಳ್ತಾ ಇದ್ರು ಅಂದ್ರೆ ದೇ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಇಟ್, ಬಟ್ ಸ್ಟಿಲ್ ಆನ್ ದ ಪಾಯಿಂಟ್ ಆಫ್ ಇಲ್ಲಿ ರ್ಯಾಂಡಮ್ ಚೆಕಿಂಗ್ ಅಥವಾ ಮಾಡುವಂತ ಸಾಧ್ಯತೆ ಉಂಟಾ ಅಲ್ಲಿ? ಯಾಕಂದ್ರೆ ಇದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಚೆಕ್ ಪೋಸ್ಟ್ ಗಳನ್ನ ಮಾಡಿದಾಗ ಆದಷ್ಟು ಫೆಸಿಲಿಟೇಟ್ ಮಾಡುವಂತ ಉದ್ದೇಶ ಇತ್ತು. ಯಾಕಂದ್ರೆ ಅವಾಗ ನಮಗೆ ಪಾಸಿಟಿವಿಟಿ ರೇಟ್ ಕೂಡ ಕಡಿಮೆ ಆಗಿತ್ತು, 2ಕ್ಕಿಂತ ಒಳಗಡೆ ಬಂದಿತ್ತು. ನಮಗೆ ಅವಾಗ ನಮ್ಮ ಮಂಗಳೂರಿನ ಎಕಾನಮಿ ಕೂಡ ಥ್ರೈವ್ ಆಗಲಿ ಅನ್ನುವಂಥ ಉದ್ದೇಶ ಇತ್ತು. ಓಕೆ, ಆದ್ರೆ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಈಗ ನಾವು ಯಾವುದೋ ಒಂದು ಕುಟುಂಬದ ವ್ಯಕ್ತಿಗೆ ಪಾಸಿಟಿವ್ ಬಂದಾಗ ನಾವು ಹೇಗೆ ಸಪರೇಟ್ ಆಗಿರ್ತೀವೋ ಈಗ ಕೇರಳದಲ್ಲಿರುವಂತ ಸಿಚುವೇಶನ್ ನಾವು ಅದು ಕೇರಳ ಅಂತೇಳಿ ನೋಡೋದಲ್ಲ, ಅದೊಂದು ಏರಿಯಾ ಆಗಿ ನಾವು ನೋಡೋದಿದ್ರೆ ಅಲ್ಲಿ ಪಾಸಿಟಿವಿಟಿ ಜಾಸ್ತಿ ಇದೆ. ಹಾಗಾಗಿ ಅವ್ರನ್ನ ಇಲ್ಲಿ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಉದ್ದೇಶದಿಂದ ಆದಷ್ಟು ಅನವಶ್ಯಕವಾಗಿ ನಮ್ಗೆ ಇನ್ನೊಂದು ಜಿಲ್ಲಾಡಳಿತಕ್ಕೆ ಚಾಲೆಂಜ್ ಇರೋದು ಅಂದ್ರೆ ಈಗ 12ರ ನಂತರ ಓಣಂ ಸೀಸನ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಶಾಪಿಂಗಿಗೆ ಬೇರೆ ಎಲ್ಲ ವಿಷಯಗಳಲ್ಲೂ ಕೂಡ ಮೇ ಬಿ ಐ ಥಿಂಕ್ ನನಗೆ ಗೊತ್ತಿರೋ ಹಾಗೆ ಆಗಸ್ಟ್ 23ರ ತನಕ ಕೂಡ ಒಂದು ಫೆಸ್ಟಿವ್ ಸೀಸನ್ ಇರುತ್ತೆ. ಆ ಟೈಮಲ್ಲಿ ಜನ ಅಲ್ಲೂ ಕೂಡ ಎಲ್ಲ ಫೆಸಿಲಿಟೀಸ್ ಇದ್ರೂ ಕೂಡ ಹೆಚ್ಚಿನ ಪಾಸಿಟಿವಿಟಿ ರೇಟ್ ಇಂದ ಇಲ್ಲಿಗೆ ಬಂದ್ರೆ ಗೊತ್ತಿಲ್ಲದೇನೆ ನಾವು ಸ್ಪ್ರೆಡ್ ಮಾಡುವಂತ ಚಾನ್ಸ್ಗಳಿರುತ್ತೆ. ಹಾಗಾಗಿ ಈಗ ನಾವು ಫೆಸಿಲಿಟೇಟ್ ಮಾಡೋ ಒಂದು ಇದ್ರೊಳಗಡೆ ಇಲ್ಲ. ಸದ್ಯದ ಮಟ್ಟಿಗೆ ಟೆಸ್ಟಿಂಗ್ ಅನ್ನ ಬಾರ್ಡರ್ಲಿ ಮಾಡುವಂತ ಯಾವುದೇ ಪ್ರಸ್ತಾವನೆಗಳು ಜಿಲ್ಲಾಡಳಿತದ ಇದ್ರೊಳಗಡೆ ಇಲ್ಲ. ಕಾಸರಗೋಡಲ್ಲಿ ಪಾಸಿಟಿವಿಟಿ ರೇಟ್ ಕಡಿಮೆ ಆದ ನಂತರ ಮತ್ತೆ ನಾವು ಫೆಸಿಲಿಟೇಟ್ ಮಾಡುವಂತ ಸಿಚುವೇಶನ್ ಬಂದಾಗ ಪ್ರತಿ ವಾರ ನಾವು ಸಿಚುವೇಶನ್ ಅನಾಲಿಸಿಸ್ ಮಾಡಿ ಮುಂದೆ ಕ್ರಮ ತಗೊಂಡ್ವಿ. ಸದ್ಯಕ್ಕೆ ರ್ಯಾಂಡಮ್ ಚೆಕಿಂಗ್ ಅಥವಾ ಹಾಗೆ ಮಾಡುವಂತ ಈಗ ಮಾನ್ಯ ಮುಖ್ಯಮಂತ್ರಿಗಳ ಸಿಂಪಲ್ ಡೈರೆಕ್ಷನ್ಸ್ ಇರುವಂತದ್ದು RT-PCR ನೆಗೆಟಿವ್ ಇಲ್ಲದೆ ಇಲ್ಲಿ ಯಾರಾದ್ರೂ ಬರೋ ಹಾಗೆ ಚಾನ್ಸೇ ಇಲ್ಲ. ಅದು 72 ಗಂಟೆಗಳ ಮುಂಚಿತವಾಗಿ ತೆಗೆದುಕೊಂಡು ಬಂದಿರುವಂತಹ ಅಂದ್ರೆ ಒಳಗಡೆ ತೆಗೆದುಕೊಂಡು ಬಂದಿರುವಂತಹ ನೆಗೆಟಿವ್ ರಿಸಲ್ಟ್ ಇದ್ರೆ ಯಾರಿಗೂ ಇದ್ರೊಳಗಡೆ ಬಿಡೋ ಹಾಗಿಲ್ಲ. ಹಾಗಾಗಿ ಅಲ್ಲಿ ರ್ಯಾಂಡಮ್ ಆಗಿ ಚೆಕ್ ಮಾಡುವಂತ ಪ್ರಶ್ನೆನೂ ಕೂಡ ಸದ್ಯಕ್ಕೆ ಟ್ರೈನಿಂದ ಬರುವಂತ ಇದಕ್ಕೆ ನೀವು ಚೆಕ್ ಮಾಡ್ತಾ ಇದ್ದಾರೆ, ಅದರಲ್ಲಿಯೂ ಸಹಿತ ಅಂದ್ರೆ ವೆರಿ ಲೆಸ್ ಅಂದ್ರೆ ಹೇಳಿದ ಪ್ರಕಾರ ನಮ್ಮಲ್ಲಿ ಈಗ ಕಂಕನಾಡಿ ಇದು ಜಂಕ್ಷನ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು, ಉಳ್ಳಾಳ ಸ್ಟೇಷನ್ ಆಗಿರ್ಬೋದು, ಸುರತ್ಕಲ್ ಆಗಿರ್ಬೋದು, ಅಲ್ಲಿ ಬರುವಂತ ಜನಗಳಲ್ಲಿ ನೋಡಿದಾಗ ನಾನು ಇದ್ರೊಳಗಡೆ 0.6%. ಸಿ ದೀಸ್ ಆರ್ ಆಲ್ ನಾಟ್ ದ ಮೇನ್ ಕ್ಯಾಟಗರಿ. ನಮಗೆ ಬರುವಂತ ಕ್ಯಾಟಗರಿ ಇದ್ರೊಳಗಡೆ ಯಾವುದೋ ಒಂದು ಇದ್ರೊಳಗಡೆ ದಾಟ್ಕೊಂಡು ಬಂದಿರುವಂತದ್ದು ಬೇರೆ ಇಶ್ಯೂ.
ಆದ್ರೆ ನಮ್ಮಲ್ಲಿ ಹಾಸ್ಪಿಟಲ್ಸ್ಗೆ OPDಗೆ ಅಂತ ಬರೋರು, ಬೇರೆ ಕಮರ್ಷಿಯಲ್ ಇದ್ರೊಳಗಡೆ ಬರುವಂತವ್ರು, ಬೇರೆ ಬೇರೆ ರೀತಿಯಾದಂತ ಇದ್ರೊಳಗಡೆ ಬರುವಂತ ಲಾರ್ಜರ್ ಪಾಪ್ಯುಲೇಷನ್ ಇದೆ. ಈ ಒಂದು ಪಾಪ್ಯುಲೇಷನ್ ಸೆಟ್ಟೇ ಬೇರೆ. ಇದರ ಒಂದು ಪಾಸಿಟಿವಿಟಿ ರೇಟ್ ಅನ್ನ ಜನ ಓಡಾಡುವಂತ ಪಾಸಿಟಿವಿಟಿ ರೇಟಿಗೆ ಕಂಪೇರ್ ಮಾಡೋದಕ್ಕಾಗಲ್ಲ. ಇಲ್ಲೂ ಕೂಡ ಜಂಕ್ಷನ್, ಸೆಂಟ್ರಲ್, ಉಳ್ಳಾಳ, ಸೂರತ್ಕಲ್ ಈ ಎಲ್ಲಾ ಕಡೆನೂ ಕೂಡ ನಾವು ಅಧಿಕಾರಿಗಳನ್ನ ರೌಂಡ್ ದ ಕ್ಲಾಕ್ ಅಲ್ಲಿ ಡ್ಯೂಟಿ ಹಾಕಿ ಅದರದೇ ಆದಂತ ಪ್ರಾಕ್ಟಿಕಲ್ ಚಾಲೆಂಜ್ ಇರ್ತದೆ. ಸ್ಲೋ ಆದಾಗ ಇಳ್ಕೊಂಡು ಹೋಗುವಂತವ್ರು ಇರ್ತಾರೆ, ಅಥವಾ ಬೇರೆ ಕಡೆ ಪ್ಲಾಟ್ಫಾರ್ಮ್ ಬಿಟ್ಟು ಬೇರೆ ಕಡೆ ಇಳಿಯುವಂತವ್ರು ಇರ್ತಾರೆ. ಆದಷ್ಟು ಮ್ಯಾಕ್ಸಿಮಮ್ ಜನನ್ನ ಹೊರಗಡೆ ಬರುವಂತವ್ರನ್ನ ಟೆಸ್ಟ್ ಮಾಡೋದಕ್ಕೆ ನಾವು ಏನು ವ್ಯವಸ್ಥೆ ಮಾಡ್ಕೋಬೇಕು ಜಿಲ್ಲಾಡಳಿತದಿಂದ ಮಾಡ್ಕೋಬೇಕು. ಈ ಸಲನೂ ವಾರಾಂತ್ಯದ ಕರ್ಫ್ಯೂ 16ನೇ ತಾರೀಕು ತನಕನೂ ಇದೆ. ಭಾನುವಾರನೂ ಕೂಡ ಇರುತ್ತೆ. ಅಲ್ಲಿ ಯಾರ್ಯಾರು ಆಫೀಸ್ ಬೇರರ್ಸ್ ಇರ್ತಾರೆ, ಸಂಬಂಧಪಟ್ಟ ಸ್ವಾತಂತ್ರ್ಯ ದಿನಾಚರಣೆಗೆ ಜನರಲ್ ಪಬ್ಲಿಕ್ಗೆ ಅಲೋ ಇರಲ್ಲ. ಆಫೀಸ್ ಬೇರರ್ಸ್ ಗಳು ಯಾರ್ಯಾರು ಇರ್ತಾರೆ, ಸ್ವಾತಂತ್ರ್ಯ ದಿನಾಚರಣೆಯ ಘನತೆ ಗೌರವಕ್ಕೆ ಧಕ್ಕೆ ಬರ್ದೇ ಇರೋ ಹಾಗೆ, ಸರ್ಕಾರದ ಡೈರೆಕ್ಷನ್ಸ್ ಗಳು ಉಲ್ಲಂಘನೆ ಆಗದೆ ಇರೋ ಹಾಗೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋದಕ್ಕೆ ಅವಕಾಶ.